ಸುಮಾರು 30 ಲಕ್ಷ ಅನುದಾನದಲ್ಲಿ ನಡೆಯುತ್ತಿರುವ ಮಂಗಳೂರು ಕ್ಷೇತ್ರ ವ್ಯಾಪ್ತಿಯ ಮುಡಿಪುಮೆಲ್ಕರ್ ಮುಖ್ಯ ರಸ್ತೆ, 25 ಲಕ್ಷ ಅನುದಾನದ ಚೇಳೂರು ಪಂಚಾಯಿತಿ ಕಟ್ಟಡ ಹಾಗೂ 1 ಕೋಟಿ ಅನುದಾನದ ಚೇಳೂರು ಕೊಪ್ಪಳ ಇರ ಸಂಪರ್ಕ ರಸ್ತೆ ಕಾಮಗಾರಿಗಳನ್ನು ಶಾಸಕ utkhader ವೀಕ್ಷಿಸಿದರು. ನಂತರ ಮಾತನಾಡಿದ ಅವರು, ಹಲವು ಸಮಯಗಳಿಂದ ಹದಗೆಟ್ಟು ವಾಹನ ಸಂಚಾರ ಕಷ್ಟವಾಗಿದ್ದ ಮುಖ್ಯ ರಸ್ತೆ, ಸಂಪರ್ಕ ರಸ್ತೆ ಹಾಗೂ ಚೇಳೂರು ನೂತನ ಪಂಚಾಯಿತಿ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು ಯಾವ ಹಂತದಲ್ಲಿದೆ, ಕಾಮಗಾರಿಯಲ್ಲಿ ಯಾವುದಾದರೂ ಬದಲಾವಣೆ ಆಗಬೇಕೇ ಎನ್ನುವ ನಿಟ್ಟಿನಲ್ಲಿ ಸ್ಥಳೀಯರೊಂದಿಗೆ ಚರ್ಚಿಸಲಾಗುತ್ತಿದೆ. ಕ್ಷೇತ್ರ ವಿಂಗಡಣೆ ಬಳಿಕ ಚೇಳೂರು ಗ್ರಾಮ ಮಂಗಳೂರು ಕ್ಷೇತ್ರಕ್ಕೆ ಒಳಪಟ್ಟಿದೆ. ಈ ಸಂದರ್ಭದಲ್ಲಿ ಗ್ರಾಮದಲ್ಲಿ ಸಾಕಷ್ಟು ಕಾಮಗಾರಿಗಳ ಬೇಡಿಕೆ ಬಂದಿದ್ದು ಅದರಂತೆ ಈಗಾಗಲೇ ಹಲವು ಕಾಮಗಾರಿಗಳು ನಡೆದಿವೆ. ಇನ್ನುಳಿದ ಕಾಮಗಾರಿಗಳನ್ನು ಶೀಘ್ರ ಮುಗಿಸುವುದಾಗಿ ತಿಳಿಸಿದರು. ಇಲ್ಲಿ ಒಂದು ಪ್ರಮುಖವಾಗಿ ಒಂದು ಪ್ರದೇಶದಲ್ಲಿ ಬಹಳಷ್ಟು ವರ್ಷಗಳಿಂದ ಇಲ್ಲಿ ರಸ್ತೆ ಹದಗೆಟ್ಟಿರುವಂಥದ್ದು ಇದಕ್ಕೆ ಸಂಪೂರ್ಣವಾಗಿ ಅದನ್ನು ಬಹುಶಃ ಹಿಂದೆ ಕಾಂಕ್ರೀಟೀಕರಣ ಮಾಡಿ ಈ ರಸ್ತೆಯನ್ನು ಸೋರಿಸಿದ ಒಂದು ಉತ್ತಮ ರಸ್ತೆಯಾಗಿ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಇದೀಗ ಪ್ರತಿಯೊಂದು ಮನೆಯಲ್ಲಿ ಕೂಡ ಈ ಬದಿಯ ಈ ಒಂದು ಮಣ್ಣು ಜರಿದು ರಸ್ತೆ ಕೂಡ ಅವಘಡ ಆಗುವಂಥದ್ದು ಮತ್ತು ಮೇಲೆ ಚರ್ಚ್ ರಸ್ತೆ ಕೂಡ ಇವತ್ತು ಅಪಾಯದ ಸ್ಥಿತಿಯಲ್ಲಿದೆ. ಇದನ್ನು ಮನಗೊಂಡು ಇಲ್ಲಿ ಒಂದು ಶಾಶ್ವತ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ನಾವು ಈ ಅನುದಾನ ಸುಮಾರು 30 ಲಕ್ಷ ರೂಪಾಯಿಯ ಅನುದಾನಕ್ಕೆ ನಾವು ಒದಗಿಸಿದ್ದೇವೆ. ಆ ಕೆಲಸ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಇವತ್ತು ಇಲ್ಲಿ ಬಂದು ಸ್ಥಳದ ಜೊತೆ ಚರ್ಚೆ ಮಾಡಿಕೊಂಡು ಈ ರೀತಿ ಕೆಲಸ ಯಾವ ರೀತಿ ನಡೀತದೆ ಮತ್ತು ಏನಾದ್ರು ಬದಲಾವಣೆ ಇದ್ದರೆ ಅಥವಾ ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸದಸ್ಯೆ ಮಮತಾ ಗಟ್ಟಿ, ಬಂಟ್ವಾಳ ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರಹಾಸ ಕರ್ಕೇರ, ಸದಸ್ಯ ಹೈದರ್ ಕೈರಂಗಳ, ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಕಾಜವ, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಜಲೀಲ್ ಮೊಂಟುಗೋಳಿ ಮತ್ತಿತರರು ಉಪಸ್ಥಿತರಿದ್ದರು.